ತೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಸುರೇಖಾ ಶೆಟ್ಟಿ ವಾರ್ತೆದ ವಿವರ ಭಾರತದ ಇತಿಹಾಸ ಬೊಕ್ಕ ಸಂಸ್ಕೃತಿಡ್ ದಾನಗೂ ಹೆಚ್ಚ ಮಹತ್ವ ಉಂಡೊಂದು ಕುಡ್ಲದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಪಂಟೇರೆ ಕುಡ್ಲದ ಪುರಭವನಟು ಬುಧವಾರ ನೆತ್ತಿರ್ದಾನ ಶಿಬಿರ ಉದೀಪನ ಮಲ್ತದು ಅರ್ಪಾತೇರಿಯರು ಕುಡ್ಲ ನಗರ ಪೊಲೀಸ್ ಕೇಂದ್ರ ಒತ್ತು ವಿಭಾಗ ಬೊಕ್ಕ ಬ್ಲಡ್ ಡೋನರ್ಸ್ ಕುಡ್ಲದ ನಿಲೆಟ್ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆದ ಜತೆ ಸೇರಿಗೇಡು ಸ್ವಂತ ಉಮೇದದ ನೆತ್ತಿರ್ದಾನ ಶಿಬಿರ ಬುಧವಾರ ಕುಡ್ಲದ ಪುರಭವನಟು ನಡೆತಂಡು ಪೂತದೈಕ್ ನೀರು ಮೈತದು ಕುಡ್ಲದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಕಾರ್ಯಕ್ರಮ ಉದೀಪನ ಮಲ್ತಿರು ಡಿಸಿಪಿ ಲಾಯ್ನ ಸಿದ್ಧಾರ್ಥ್ ಗೋಯಲ್ ಬಿಪಿ ದಿನೇಶ್ ಕುಮಾರ್ ಕೇಂದ್ರ ಒತ್ತು ವಿಭಾಗದ ಎಸಿಪಿ ಎಸ್ ಮಹೇಶ್ ಕುಮಾರ್ ಬ್ಲಡ್ ಡೋನರ್ ಸಂಘಟನೆ ಬೊಕ್ಕ ನರಿಂಗಾನ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ನವಾಜ್ ನರಿಂಗಾನ ಬ್ಲಡ್ ಡೋನರ್ಸ್ ಸ್ಥಾಪಕ ಗುರ್ಕಾರ್ಯರು ಸಿದ್ದಿಕ್ ಮಂಜೇಶ್ವರ ಜಿಲ್ಲಾ ಮಲೇರಿಯಾ ನಿಯಂತ್ರಣಾಧಿಕಾರಿ ಡಾ ನವೀನ್ ಚಂದ್ರ ಕುಲಾಲ್ ಪಾಲ್ದೆತೊಂಡರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಪಾತಿರ್ದು ಭಾರತದ ಇತಿಹಾಸ ಬೊಕ್ಕ ಸಂಸ್ಕೃತಿ ದಾನಕ್ಕೆ ಹೆಚ್ಚ ಮಹತ್ವ ಉಂಟು ಮಹಾಭಾರತೊಡ್ಲ ದಾನದ ಬಗೆಟ್ ತೆರೆದು ಬೇತೆಕ್ಲು ಕೇನ್ ನಡೆದುಪ್ಪು ನಮ್ಮ ದಾನ ಅಂಚಾದ ಪೊಲೀಸರ ನೆತ್ತರು ದಾನ ಮಾಡ್ತಾರೆ ತುಂಬು ಬೈದವು ಎಡ್ಡ ಸಂಗತಿಯಿಂದ ಪಂಡಿತು ನಮ್ಮ ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿ ದಲ್ಲಿ ದಾನ ಒಂದು ಮೊದಲಿಂದ ಒಂದು ಅಭಿನ್ನ ಅಂಗ. ಮಹಾಭಾರತ ಕಾಲದಲ್ಲಿ ಶೂರವೀರ್ ಕರ್ಣದ ದಾನ ಆಗಲಿ ಅಥವಾ ಮಹರ್ಷಿ ದಧೀಚಿದು ದಾನ ಆಗಲಿ ಭಾರತೀಯ ಇತಿಹಾಸ ಒಂದು ದಾನ ವಿರೋಧಿಗಳಿಂದ ತುಂಬಿದೆ. ಇದರಲ್ಲಿ ಕೂಡ ರಕ್ತದಾನ ಆಗಲಿ ಅಂಗದಾನ ಆಗಲಿ ಇದು ಒಂದು ಸರ್ವೋಪರಿ ದಾನ. ಯಾಕೆಂದರೆ ನಾವು ಒಂದು ನಮ್ಮ ಬಾಡಿದು ಒಂದು ಹೆಜ್ಜೆ ಡೊನೇಟ್ ಮಾಡ್ತಾ ಇದ್ದೀವಿ. ಬ್ಲಡ್ ಡೊನೇಷನ್ದು ಇಂಪಾರ್ಟೆನ್ಸ್ ನಮ್ಮೆಲ್ಲರಿಗೂ ಗೊತ್ತಿದೆ. ಭಾಳಷ್ಟು ಸಮಯ ಇದು ಗೋಲ್ಡನ್ ಅವರ್ಸಲ್ಲಿ ರಕ್ತದ ಅಭಾವದಿಂದ ಭಾಳಷ್ಟು ಜನಕ್ಕೆ ಬದುಕಾಗ್ತಾ ಇಲ್ಲ, ಅಥವಾ ಕ್ರಿಟಿಕಲ್ ಟ್ರೀಟ್ಮೆಂಟಲ್ಲಿ ಬ್ಲಡ್ದು ಕೊರತೆಯಿಂದ ಭಾಳಷ್ಟು ಜನಕ್ಕೆ ತೊಂದರೆ ಆಗ್ತದೆ. ಅದಕ್ಕಾಗಿ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ ದ್ಯಾಟ್ ನಾವು ಇವತ್ತು ಇದು ರಕ್ತದಾನ ಶಿಬಿರ ಆರ್ಗನೈಸ್ ಮಾಡಿದ್ದೀವಿ. ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ತಾಪಕಿರು ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಉಳ್ತೂರು ಅಂಗಾಂಗ ದಾನ ಬೊಕ್ಕ ನೆತ್ತಿರು ದಾನ ಬಗೆಟ್ ಪ್ರತಿಜ್ಞೆ ಮಲ್ಪಾಯಿರು. ಅಂಗಾಂಗ ದಾನದ ಮಹತ್ವದ ಬಗ್ಗೆ ನನಗೆ ಅರಿವಿದೆ. ಅಂಗಾಂಗ ದಾನದ ಪ್ರಯೋಜನವನ್ನು ದಾನ ಮಾಡುವುದು ಹೇಗೆ ಸಹಾಯ ಮಾಡುತ್ತದೆ ಇತರರಿಗೆ ತಿಳಿಸುತ್ತೇನೆ. ನಾನು ನನ್ನ ಸುತ್ತಮುತ್ತಲಿನವರಲ್ಲಿ ಎಂದು ಅರ್ಥ ಮಾಡಿಕೊಳ್ಳಲು ಅವಕಾಶ ನೀಡಿದೆ. ಗುರುಕಾರ್ಯರು ನವಾಜ್ ನರಿಂಗಾನ ನೆತ್ತಿರ್ದಾನ ಶಿಬಿರಡು ಪಾಲ್ದೆತ್ತೊನ್ನಕ್ಲೇನು ಉದ್ದೇಶಿಸಿದ್ದು ಪಾತಿರಿಯರು. ಕಳೆದ 10 ವರ್ಷದಲ್ಲಿ ಸುಮಾರು 400ಕ್ಕಿಂತಲೂ ಅಧಿಕ ರಕ್ತದಾನ ಶಿಬಿರ ಮಾಡಿದರೂ ಕೂಡ ಒಂದು ಪೊಲೀಸ್ ಇಲಾಖೆಯಲ್ಲಿ ಎಲ್ಲರನ್ನು ತಮ್ಮ ಅಡಿಯಲ್ಲಿ ಬರುವಂಥ ಎಲ್ಲ ಇನ್ಸ್ಪೆಕ್ಟರನ್ನು ಸೇರಿಸಿಕೊಂಡೊಂದು ಬೃಹತ್ ರಕ್ತದಾನ ಶಿಬಿರವನ್ನು ಮಾಡೋದು ಇದು ಪ್ರಥಮ ಬಾರಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇದು. ಪೊಲೀಸ್ ಇಲಾಖೆಯಲ್ಲೇ ಒಂದು ಮಹತ್ತರ ಒಂದು ಸಾಧನೆ ಅಂತ ಹೇಳ್ಬೋದು. ಯಾಕಂದರೆ ಪೊಲೀಸಿನವರು ಅವರು ಯಾವುದೇ ರಜೆಯನ್ನು ಪಡೆಯದೆ ಕೆಲಸ ಮಾಡುವಂತಹ ಒಬ್ಬ ನಮ್ಮ ಈ ದೇಶದೊಬ್ಬ ಸೈನಿಕನೇ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಊರನ್ನು ಊರಿಗೆ ರಕ್ಷಣೆ ನೀಡುವಂತಹ ವ್ಯಕ್ತಿಗಳು ಅವರು ಬಿಡುವಿಲ್ಲದ ಸಮಯದಲ್ಲಿ ಕೂಡ ತಮ್ಮ ಈ ಒಂದು ಸಮಾಜಕ್ಕೆ ಬೇಕಾಗಿ ಹಾಗೂ ಈ ರೋಗಿಗಳಿಗೆ ಬೇಕಾಗಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡೋದು ಬಹಳ ಹೆಮ್ಮೆಯಾಗ್ತಾ ಇದೆ. ಯಾಕಂದರೆ ನಾವು ಸಾಮಾಜಿಕ ಜವಾಬ್ದಾರಿ ಇರತಕ್ಕಂಥ ಸರ್ಕಾರಿ ಸೇವೆಯಲ್ಲಿರುವಂಥವರು, ಕಾನೂನು ಪಾಲನೆ ಜೊತೆಗೆ ಸಾಮಾಜಿಕ ಜವಾಬ್ದಾರಿ ನಮ್ಮ ಜೊತೆಗಿದೆ ಅಂತೇಳಿ ನಮ್ಮೆಲ್ಲ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಎಲ್ಲರೂ ಖುಷಿಯಿಂದ ಒಪ್ಪಿ ನಮ್ಮ ಸಿಬ್ಬಂದಿಗಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕೆಲವು ಹೆಣ್ಣು ಮಕ್ಕಳು ಸಹ ಇದರಲ್ಲಿ ಕೊಡ್ತೀವಿ ಅಂತೇಳಿ ಬಂದಿದ್ದಾರೆ. ಹಾಗಾಗಿ ಒಂದು ಸಾಮಾಜಿಕ ಸೇವಾ ಕಾರ್ಯವನ್ನು ಜೊತೆಗೆ ಪುಣ್ಯದ ಕೆಲಸ ಇದು ರಕ್ತ ಕೊಡುವಂಥದ್ದು. ಯಾಕಂದರೆ ರಕ್ತ ಪ್ರಪಂಚದಲ್ಲಿ ಎಲ್ಲವನ್ನ ಉತ್ಪಾದನೆ ಮಾಡ್ಬೋದು ರಕ್ತವನ್ನು ಹೊರತುಪಡಿಸಿ. ಹಾಗಾಗಿ ಭಾಳ ಮಹತ್ವವಾದಂಥ ರಕ್ತವನ್ನು ನಾವಿವತ್ತು ಕೊಟ್ಟು ಹಲವು ಜೀವಗಳಿಗೆ ಜೀವದಾನ ಮಾಡುವಂಥ ಒಂದು ಕೆಲಸವನ್ನು ಮತ್ತು ಆರೋಗ್ಯಗೆ ಹೆಲ್ಪ್ ಮಾಡುವಂಥ ಒಂದು ಮಹತ್ ಕಾರ್ಯವನ್ನು ಭಾಗಿಯಾಗಿದ್ದೇವೆ. ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಬೊಕ್ಕ ಪಾಕಜನ ಪೊಲೀಸರು ನೆತ್ತಿರ್ದಾನ ಮಲ್ತಿರು.
ವಿಟ್ಲ ಪೆರುವಾಯ್ದ ಆಶಾ ಪುದರ್ದ ಜವಂದಿ ಸಂಶಯದ ಡೆಂಗ್ಯೂ ಜ್ವರಟು ಕುಡ್ಲದ ಆಸ್ಪತ್ರೆയുടെ തീർന്ന ಬೇಜಾರ್ದ ಸಂಗತಿ ನಡೆತದೆ. ಅರೆಕ್ 25 ವರ್ಷ ಪ್ರಾಯ ಆದಿತ್ತಂಡು. ಸಂಶಯದ ಡೆಂಗ್ಯೂ ಜ್ವರಟು ನರಳೊಂದಿತ್ತಿನ ಜವಂದಿ ವಿಟ್ಲ ಪೆರುವಾಯ್ದ ಆಶಾ ಪನ್ಪುನಾರು ತೀರ್ತಿರು. ಅರೆಕ್ 25 ವರ್ಷ ಪ್ರಾಯ ಆದಿತ್ತಂಡು. ಕೆಲವು ದಿನುಡ್ತು ಅರೆಕ್ ಜ್ವರ ಇತ್ತಂಡು. ಅವು ಜೋರಾದ ಕುಡ್ಲದ ಖಾಸಗಿ ಆಸ್ಪತ್ರೆಗೆ ಪಾಡ್ತಿತ್ತಿರು. ಅಂಡ ಮರ್ದು ಫಲಿಪಂದ ತೀರ್ತೆರಿಂದ ತಿರಿತು ಬೈತಂಡು. ಅಂಡ ಜ್ವರತ ಬಗೆಟ್ ಡಾಕ್ಟರ್ ಸರಿಯಾಯಿನ ಮಾಹಿತಿ ಕೊರೊಂದಿಚ್ಚರು. ಸಂಶಯದ ಡೆಂಗ್ಯೂ ಜ್ವರ ಪಂಡದು ಪನೊಂದಿತ್ತಿದ್ದು ಸರಿಯಾಯಿನ ಮಾಹಿತಿ ನನಗೆ ಗೊತ್ತಾವಡಾತೆ. ಉದ್ಯಮಿ ಬೈಂದೂರದ ಗೋವಿಂದ ಬಾಬು ಪೂಜಾರಿಯರಿಗೆ ಎಂಎಲ್ಎ ಸೀಟಿಗೆ ಟಿಕೆಟ್ ಕೊರ್ಪಾವೆಂದು ನಂಬಾದು ₹1 ಕೋಟಿ ಮೋಸ ಮಲ್ತನ ಕೇಸಿನ ಮುಖ್ಯ ಆರೋಪಿ ಹಿಂದೂ ಕಾರ್ಯಕರ್ತಿದೆ ಚೈತ್ರ ಕುಂದಾಪುರನ ಸಿಸಿಬಿ ಪೊಲೀಸರು ಬಂಧನ ಮಲ್ತಿದ್ದಾರೆ. ಉದ್ಯಮಿ ಉರಿಯಗೆ ಎಂಎಲ್ಎ ಸೀಟಿಗೆ ಟಿಕೆಟ್ ಕೊರ್ಪವೆಂದು ನಂಬಾದು ₹1 ಕೋಟಿ ಮೋಸ ಮಲ್ತನ ಕೇಸಿನ ಮುಖ್ಯ ಆರೋಪಿ ಹಿಂದೂ ಕಾರ್ಯಕರ್ತಿದೆ ಚೈತ್ರ ಕುಂದಾಪುರನ ಸಿಸಿಬಿ ಪೊಲೀಸರು ಬಂಧನ ಮಲ್ತಿದ್ದಾರೆ. ಕರಿನ ಪಾಕ ದಿನೊಡ್ದು ಚೈತ್ರ ಕುಂದಾಪುರ ತರೆ ತಪ್ಪಾದಿತ್ತಾಳು. ಒಡಿಪು ಕೃಷ್ಣ ಮಠದ ಪಾರ್ಕಿಂಗ್ ಜಾಗೆಡು ತುರ್ತು ಕಾರ್ಯಾಚರಣೆ ನಡಪಾಯಿನ ಪೊಲೀಸರು ಚೈತ್ರ ಬುಕ್ಕ ಬುಕ್ಕೂರಿಯನ್ನು ಸ್ವಾಧೀನಗೋದೆ ತೊಂಡಿರು. ಬೈಂದೂರದ ಉದ್ಯಮಿ ಗೋವಿಂದ ಬಾಬು ಪೂಜಾರಿಯರಿಗೆ ಬೈಂದೂರು ಬಿಜೆಪಿ ಟಿಕೆಟ್ ಕೊರ್ಪವೆಂದು ಚೈತ್ರ ಕುಂದಾಪುರ ಬೊಕ್ಕ ಅಳಿನ ಗ್ಯಾಂಗ್ ಸುಮಾರು ₹7 ಕೋಟಿ ಮೋಸ ಮಲ್ತದೆರೆಂದು ದೂರು ಕೇಂದ್ರ ಬೈತಂಡು. ಸಮಾಜ ಸೇವಿಕೆರಾದ ಗುರ್ತು ಮಲ್ತೊಂದಿತ್ತಿನ ಬಿರುವೇರಣ ನಾಯ್ಕೆ ಪಾಪದ ಉದ್ಯಮಿಯಿಂದ ಪನ್ಪುನೆಯನ್ನು ತೆರೆಯೊಂದು ಮೋಸ ಮಲ್ತು ನಡೆದ ಅವರ ಚೈತ್ರ ಕುಂದಾಪುರ ಬೊಕ್ಕ ಒಟ್ಟುಗಿತ್ತಿನಕ್ಲಿನ ಮಿತ್ ಕೇಸು ಪಾಡ್ದಿತ್ತಡು. ಮೂಜಿ ಹಂತೊಡು ಒಟ್ಟು ₹7 ಕೋಟಿ ಆರೋಪಿಲೋದೆ ತೊಂದರು. ಕೇಸು ಸಂಬಂಧ ಅಂಗಾರೆ ಮುಖ್ಯ ಆರೋಪಿ ಚೈತ್ರ ಕುಂದಾಪುರ ಶ್ರೀಕಾಂತ್ ನಾಯ್ಕ್ ಪೆಲತ್ತೂರನ್ನು ಸಿಸಿಬಿ ಪೊಲೀಸರು ಬಂಧನ ಮಲ್ತಿದ್ದರು. ಉತ್ತರ ಕರ್ನಾಟಕದ ಭಾಷಣಗಾರ್ತಿ ಆದ ಗುರುತು ಮಲ್ತುನ್ನ ಚೈತ್ರ ಕುಂದಾಪುರ ಬೊಕ್ಕ ಗ್ಯಾಂಗ್ ಕೇಂದ್ರದ ನಾಯಕಿಯರು ಆರ್ಎಸ್ಎಸ್ ನಾಯಕಿಯರು ಇಂಕ್ಲಿನ ಒಟ್ಟು ಗುಲ್ಲೇರು ಪಂಡಿದು ಉದ್ಯಮಗೂ ಮಂಗೆ ಮಲ್ತಿದ್ದರು. ಸುರೂತ ಸರ್ತಿ ಕುಡ್ಲ ಮಹಾನಗರ ಪಾಲಿಕೆದ ಮೇಯರ್ ಆದ ಗೆಂದನ ಸುಧೀರ್ ಶೆಟ್ಟಿ ಕಣ್ಣೂರು ಬೊಕ್ಕ ಒತ್ತು ಮೇಯರ್ ಸುನೀತಾ ಸಾಲಿಯನ್ ಮೊಕಲೆಗ್ ಸುರತ್ ಕಳ್ದು ಸಮ್ಮನದ ಮರ್ಯಾದೆ ಮಲ್ತದ ಮೆರವಣಿಗೆ ನಡಪಾಯರು. ಸುರೂತ ಸರ್ತಿ ಕುಡ್ಲ ಮಹಾನಗರ ಪಾಲಿಕೆದ ಮೇಯರ್ ಆದ ಗೆಂದನ ಸುಧೀರ್ ಶೆಟ್ಟಿ ಕಣ್ಣೂರು ಬೊಕ್ಕ ಒತ್ತು ಮೇಯರ್ ಸುನೀತಾ ಸಾಲಿಯನ್ ಮೊಕಲೆಗ್ ಸಮ್ಮನದ ಮರ್ಯಾದೆ ಕಾರ್ಯಕ್ರಮ ಸುರತ್ ಕಳ್ದು ನಡಪಾಯರು. ಸುರತ್ಕಲ್ ಜಂಕ್ಷನ್ ಗಡ್ತದ ಮೆರವಣಿಗೆದ ಒಟ್ಟುಗು ಈರ್ವೆರೆಲ್ಲ ಮೋಟಾರ್ ಗಾಡಿಡು ಕುಡ್ಲ ಮಹಾನಗರ ಪಾಲಿಕೆಗೆ ಲೆತೊಂದು ಬತ್ತೆರು. ಕುಡ್ಲ ಉತ್ತರ ವಿಧಾನಸಭಾ ಶಾಸಕರು ಡಾಕ್ಟರ್ ಭರತ ಶೆಟ್ಟಿ ಬೊಕ್ಕ ಪಕ್ಷದ ನಾಯಕರು ಪಾಲಿಕೆ ಸದಸ್ಯರು ಅಭಿಮಾನಿಗಳು ಪೂತ ಗೊಚ್ಚ ಕೊರತು ಮೆಚ್ಚುಗೆ ಸಂದಾಯಿತ ಮಲ್ತೆರು. ನಾನು ಸುಧೀರ್ ಶೆಟ್ಟಿ ಕಣ್ಣೂರು ಆದರೂ ಕೂಡ ನನ್ನ ಜನ್ಮಭೂಮಿ ಯಾವುದಂತ ಹೇಳಿದರೆ ಕಾಟಿಪಳ್ಳದಲ್ಲಿ ಪ್ರಾಥಮಿಕ ಪ್ರೌಢ ಹಾಗೆಯೇ ಕಾಲೇಜನ್ನು ಇದೇ ನಮ್ಮ ಗೋವಿಂದಾಸ್ ಕಾಲೇಜಲ್ಲಿ ಮುಗಿಸಿ ನಂತರ ನನ್ನ ಏನು ಹುಟ್ಟೂರಾದಂಥ ಕಣ್ಣೂರಿಗೆ ನಾನು ಇಲ್ಲಿಂದ ನನ್ನ ತಾಯಿಯ ಊರಿಗೆ ನಾನು ಹೋಗಿದ್ದೆ. ನನ್ನ ಅಜ್ಜಿ ಮನೆಯಲ್ಲಿ ಪೂರ್ತಿ ವಿದ್ಯಾಭ್ಯಾಸವನ್ನು ಮಾಡಿದ್ದು. ಮತ್ತು ಸಂಘಟನೆಯಲ್ಲಿ ಕೂಡ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ ನಂದು ಎಲ್ಲಿಂದ ಪ್ರಾರಂಭ ಆಗಿದೆ ಅಂತ ಹೇಳಿದರೆ ಕಾಟಿಪಳ್ಳದ 3ನೇ ಬ್ಲಾಕ್ ಅಭಿಮನ್ಯು ಶಾಖೆಯಲ್ಲಿ ಪ್ರಾರ್ಥನಾ ಪ್ರಮುಖ ಆಗಿ ಮುಖ್ಯ ಶಿಕ್ಷಕ ಆಗಿ ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಿಸಿ ನಂತರ ರಾಜಕೀಯ ಕ್ಷೇತ್ರ ನನಗೆ ಕಣ್ಣೂರು ಆದರೂ ಕೂಡ ನಮಗೆ ಮೊದಲು ಈ ಕಣ್ಣೂರು ಪ್ರದೇಶ ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿತ್ತು. ಹಾಗಾಗಿ ಕಣ್ಣೂರಿನ ಏನು ವಾರ್ಡಿನ ಅಧ್ಯಕ್ಷನಾಗಿ ಮತ್ತು ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾದ ಉಪಾಧ್ಯಕ್ಷನಾಗಿ ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ಭಾಜಪದ ಪ್ರಧಾನ ಕಾರ್ಯದರ್ಶಿಯಾಗಿ ನಂತರ ಮಂಗಳೂರು ನಗರ ಉತ್ತರ ಏನು ಡಿವೈಡ್ ಆದಾಗ ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಕಣ್ಣೂರು ಆ ಕಡೆಗೆ ಸುಮಾರು 8 ವಾರ್ಡ್ ಏನು ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಪಡೆ ಆಯಿತು. ಆ ಕಾರಣಕ್ಕೋಸ್ಕರ ಸುರತ್ಕಲ್ ಅಂದರೆ ನಾನು ಉತ್ತರ ದಕ್ಷಿಣ ಅಂತ ನಮ್ಮ ಇಬ್ಬಾಗ ಆಯಿತು. ಆದರೂ ಕೂಡ ನನಗೆ ಎಲ್ಲ ರೀತಿಯಲ್ಲಿ ಅಂದರೆ ನನಗೆ ರಾಜಕೀಯದಲ್ಲಿ ಜವಾಬ್ದಾರಿ ಕೊಟ್ಟಿರುವಂಥದ್ದು ಕೂಡ ಸುರತ್ಕಲ್ ವಿಧಾನಸಭಾ ಕ್ಷೇತ್ರವೇ. ರಾಜಕೀಯದಲ್ಲಿ ಉನ್ನತವಾದಂಥ ಸ್ಥಾನವನ್ನು ಪ್ರಾಥಮಿಕ ಹಂತದಲ್ಲಿ ಕೊಟ್ಟಿರುವಂಥದ್ದು ಸುರತ್ಕಲ್ ವಿಧಾನಸಭಾ ಕ್ಷೇತ್ರ. ಹಾಗಾಗಿ ಇಲ್ಲಿರತಕ್ಕಂಥ ಎಲ್ಲ ಕಾರ್ಯಕರ್ತರು ಅಂದರೆ ವಾರ್ಡ್ ನಂಬರ್ 1ರಿಂದ ಹಿಡಿದು 22 ವಾರ್ಡಿನ ತನಕ ಪ್ರತಿಯೊಬ್ಬರ ಕಾರ್ಯಕರ್ತರ ನನಗೆ ಪರಿಚಯ ಇದೆ. ತನಕ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರು ಬಹಳ ಸಕ್ರಿಯವಾಗಿ ಈ ಕ್ಷೇತ್ರದಲ್ಲಿ ಭರತ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ.
BNI ಕುಡ್ಲದ ನಿಲೆಟ್ಟು ಬೇತೆ ಬೇತೆ ಉತ್ಪತ್ತಿಲಿನ ಪ್ರದರ್ಶನ ಬೊಕ್ಕ ಮಾರಾಟ ಬಿಗ್ ಬ್ರಾಂಡ್ಸ್ ಎಕ್ಸ್ಪೋ 2023 ಕುಡ್ಲದ ಡಾಕ್ಟರ್ TMA ಪೈಕ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಸೆಪ್ಟೆಂಬರ್ 30 ಅಕ್ಟೋಬರ್ 2 ಮುಟ್ಟ 3 ದಿನ ನಡೆಪೇರೆ ಉಂಡು ಆ ಬಗೆಟ್ BNI ಕುಡ್ಲದ ನಿರ್ದೇಶಕರು ಗಣೇಶ್ ಎನ್ ಶರ್ಮಾ ಸುದ್ದಿಕೋಟಡು ಮಾಹಿತಿ ಕೊರಿಯರು. ಬಿಸಿನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ BNI ಕುಡ್ಲದ ನಿಲೆಟ್ಟು ಬೇತೆ ಬೇತೆ ಉತ್ಪತ್ತಿಲಿನ ಪ್ರದರ್ಶನ ಬೊಕ್ಕ ಮಾರಾಟ ಬಿಗ್ ಬ್ರಾಂಡ್ಸ್ ಎಕ್ಸ್ಪೋ 2023 ಕುಡ್ಲದ ಡಾಕ್ಟರ್ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಸೆಪ್ಟೆಂಬರ್ 30 ಅಕ್ಟೋಬರ್ 2 ಮುಟ್ಟ 3 ದಿನ ನಡೆಪೇರೆ ಉಂಡು ಆ ಬಗೆಟ್ BNI ಕುಡ್ಲದ ಕಾರ್ಯತುವನ ನಿರ್ದೇಶಕರು ಗಣೇಶ್ ಎನ್ ಶರ್ಮಾ ಸುದ್ದಿಕೋಟಡು ಮಾಹಿತಿ ಕೊರಿಯರು. ಎಕ್ಸ್ಪೋ 2023 ನೂತ್ತ ಇರುವ ಅಂಗಡಿಲೆಡ್ BNI ಕುಡ್ಲದ ಸದಸ್ಯರು ತನ್ಕುಲಿನ ಉತ್ಪತ್ತಿಲೇನು ಪ್ರದರ್ಶನ ಬೊಕ್ಕ ಮಾರಿಯರು ದೀಪರು ಕಾಣೆ 17 ರಾತ್ರಿ 7 ಮುಟ್ಟ ಈ ಪ್ರದರ್ಶನ ಸಾರ್ವಜನಿಕರಿಗೆ ಬಾಕಿಲ ದೆತ್ತದೆಪ್ಪುಂಡು ಉಲಾಯಿ ಪೋಯರ ಟಿಕೆಟ್ ಇಜ್ಜಿ ಕರಿನ ವರ್ಷ 2 ದಿನ ಈ ಕಾರ್ಯಕ್ರಮ ನಡಪಾದ ಎನ್ಮರೆ 1,000 ಜನ ಬತ್ತದಿತ್ತೆರು ಈ ಸರ್ತಿ 3 ದಿನ ಇತ್ತದು 16,000 ಜನ ಬರ್ಪುನ ಅಂದಾಜೆ ಉಂಡದು ಗಣೇಶ್ ಶರ್ಮಾ ಪಂಡೇರು. ಕಟ್ವನ ಸಾಧನ, ಆಟೋಮೊಬೈಲ್, ಬಂಗಾರ ಪದ್ದಿ, ಮಾನವ ಸಂಪನ್ಮೂಲ, ಲೈಟಿಂಗ್, ದುಸ್ತುಲು, IT ఉత్పత్తి, సాఫ్ట్వేర్, ఇల్లు బొక్క ఆఫీస్ సాధనలు, తెనసు ఉత్పత్తులు, ఎలక్ట్రానిక్ సాధనలు, ವೈದ್ಯಕೀಯ ವಿದೇಶ ಪ್ರಯಾಣ ಇಂಚಿತಿ ಮಾಹಿತಿ ಕೇಂದ್ರ ಇಂಚ ಪ್ರತಿಯೊಂಜಿಲ ನೂತ ಇರುವ ಅಂಗಡಿಲೆಡ್ ವ್ಯವಸ್ಥೆ ಮಲ್ಪೊಡೊಂದು ಗಣೇಶ್ ಎನ್ ಶರ್ಮಾ ತಿರುಪಾಯರು. ಬಿಗ್ ಬ್ರಾಂಡ್ಸ್ ಎಕ್ಸ್ಪೋ 2023 ಗುರುಕಾರ್ಯರು ಮೋಹನ್ ರಾಜ್, ಸುನೀಲ್ ದತ್ ಪೈ, ದೀಪಿಕಾ ಶೆಟ್ಟಿ ಸುದ್ದಿಕೋಟೊಡಿತ್ತರು. ಬಿಗ್ ಬ್ರಾಂಡ್ಸ್ ಎಕ್ಸ್ಪೋ ಅನ್ನೋದು ಇದು ನಮ್ಮ 2ನೇ ಎಕ್ಸ್ಪೋ. ಇದು ಹೋದ ವರ್ಷ 2022ರಲ್ಲೂ ನಾವು ಈ ಎಕ್ಸ್ಪೋನನ್ನು ನಡೆಸಿದ್ವಿ. ಬಹಳಷ್ಟು ಒಳ್ಳೆ ಪ್ರತಿಕ್ರಿಯೆ ಬಂದಿತ್ತು. ಎಲ್ಲ ಪ್ರೇಕ್ಷಕರು ಬಂದಿದ್ದವರಿಂದ ಎಲ್ಲ ಒಂದು 8,500 ಜನ ಅಷ್ಟು ಜನ ನಮ್ಮ ಈ ಎಕ್ಸ್ಪೋಗೆ ಹೋದ ವರ್ಷ 2 ದಿನದ ಎಕ್ಸ್ಪೋ TMA ಪೈಯಲ್ಲೇ ನಾವು ನಡೆಸಿದ್ವಿ. ಅವಾಗಲೂ ಒಂದು 8,500 ಜನ ಅಷ್ಟು ಬಂದಿದ್ರು. ಸೊ BNI ಅನ್ನೋದು ಒಂದು ಬೇಸಿಕಲಿ ಒಂದು ಬಿಸ್ನೆಸ್ ಫೋರಮ್ ಅಲ್ಲಿ ನಮ್ಮ ಎಂಟರ್ಪ್ರಿನರ್ಸ್, ನಮ್ಮ ಬಿಸ್ನೆಸ್ ಓನರ್ಸ್ ಯಾರಿದ್ದಾರೆ ನಮ್ಮ ಮಂಗಳೂರಲ್ಲಿ ಮತ್ತೆ ಇದರ ಊರಿನಲ್ಲಿ ಇರುವಂತವ್ರಿಗೆಲ್ಲರಿಗೂ ನಾವು ನಮ್ಮ ವೇದಿಕೆ ಮೂಲಕ ನಾವು ಅವರಿಗೆ ಅವರ ಬಿಸ್ನೆಸ್ ಗ್ರೋ ಆಗೋದಕ್ಕೂ ನಾವು ಅನುಕೂಲ ಮಾಡಿಕೊಡ್ತೀವಿ ಅಲ್ಲಿ. ಹಾಗೇನೆ ಈ ರೀತಿಯಲ್ಲೇನೆ ಒಂದು ಪ್ರತಿ ವರ್ಷದಲ್ಲಿ ಒಂದು ಎಕ್ಸ್ಪೋ ಮಾಡಿ ನಮ್ಮ ಉದ್ಯಮಿಯವರದ್ದು ಎಲ್ಲರದ್ದು ನಾವು ಅವರ ಪ್ರಾಡಕ್ಟ್ಸ್ ಮತ್ತೆ ಸರ್ವಿಸ್ ಅನ್ನು ಜನಕ್ಕೆ ಪರಿಚಯ ಮಾಡಿಸ್ಕೊಡ್ತೀವಿ. ಹಾಗಾಗಿ ಅವರ ಬಿಸ್ನೆಸ್ಗೂ ಅನುಕೂಲ ಆಗುತ್ತೆ. ಹಾಗೆ ಬರುವಂತ ಪ್ರೇಕ್ಷಕರು ಹೊಸ ಏನು ಪ್ರಾಡಕ್ಟ್ಸ್ ಇದೆ, ಏನು ಸರ್ವಿಸ್ ಇದೆ ನಮ್ಮ ಉದ್ಯಮಿಗಳಿಂದ ಅದೆಲ್ಲ ಅವ್ರಿಗೂ ಪರಿಚಯ ಆಗತ್ತೆ ಅಂತ ಹೇಳಿ ಮಾಡ್ತಾ ಇದೀವಿ. ಸೊ ಈ ವರ್ಷನೂ ಸೆಪ್ಟೆಂಬರ್ 30, ಅಕ್ಟೋಬರ್ 1 ಮತ್ತೆ ಅಕ್ಟೋಬರ್ 2 3 ದಿನದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದೀವಿ. 120 ಸ್ಟಾಲ್ಸ್ ಇರುತ್ತೆ. TMA ಪೈಯಲ್ಲಿ ಇರುವಂತ 2 ಹಾಲುವೆ, ಮೇಲ್ಗಡೆ ಇರುವಂತ ಎಕ್ಸ್ಪೋ ಹಾಲು ಮತ್ತೆ ಕೆಳಗಡೆ ಇರುವಂತ ಡೈನರ್ ಹಾಲ್ ಎರಡರಲ್ಲೂ ಅಲ್ಲಿ 120 ಸ್ಟಾಲ್ಗಳಿರುತ್ತೆ. ಅದರಲ್ಲಿ ನಮ್ಮ ಮೆಂಬರ್ಸ್, BNI ಮೆಂಬರ್ಸ್, ಮಂಗಳೂರಿನ ಮೆಂಬರ್ಸ್ ಎಲ್ಲರೂ ಅದರಲ್ಲಿ ಅವರ ಪ್ರಾಡಕ್ಟ್ಸ್ ಮತ್ತೆ ಸರ್ವಿಸ್ ಅನ್ನ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ. BNI ಎಂಬ ಸಂಸ್ಥೆ 78 ಕಂಟ್ರಿಯಲ್ಲಿದೆ ಅಂಡ್ ಮಂಗಳೂರಿಗೆ ಬಂದು 5 ವರ್ಷ ಆಯಿತು. ಅಂದ್ರೆ ಲಾಸ್ಟ್ ಇಯರ್ ನಾವು BNI ಬಿಗ್ ಬ್ರಾಂಡ್ ಎಕ್ಸ್ಪೋ ಅಂತ TMA ಪೈಯಲ್ಲಿ ಮಾಡಿದ್ವಿ. ಆವಾಗ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. 60 ಸ್ಟಾಲ್ ಇದ್ರು 8,500 ಜನ ಬಂದು ಹೋಗಿದ್ದಾರೆ. ಈ ವರ್ಷ ನಮ್ದು ಡಬಲ್ 120 ಸ್ಟಾಲ್ ಇದೆ ಟೋಟಲ್ ಅಂಡ್ ಗ್ರೌಂಡ್ ಫ್ಲೋರ್ ಅಂಡ್ ಫಸ್ಟ್ ಫ್ಲೋರ್ ಎಂಟೈರ್ಲಿ TMA ಪೈ ಅಲ್ಲಿ ಇದಿರ್ತದೆ. BNI ಬಿಗ್ ಬ್ರಾಂಡ್ ಎಕ್ಸ್ಪೋ ಇರ್ತದೆ. ಮಿನಿಮಮ್ ಒಂದು 12,000 ಜನವನ್ನು ಎಕ್ಸ್ಪೆಕ್ಟ್ ಮಾಡ್ತೇನೆ. BNI ಅಂತ ಹೇಳಿದ್ರೆ ಯಾಕಂದ್ರೆ BNI ಅಲ್ಲಿ ಒಂದು 100 ಬೇರೆ ಬೇರೆ ಟೈಪ್ ನಂತ ಮೆಂಬರ್ಸ್ ಕ್ಯಾಟಗರಿಯವರು ಸ್ಟಾಲ್ ಇರ್ತದೆ ಅಂತ ಹೇಳಿದ್ರೆ ನಾವೀಗ ಬೇರೆ ಯಾವುದೋ ಒಂದು ಈಗ ಬಿಲ್ಡರ್ಸ್ ಎಕ್ಸ್ಪೋ ಬೇರೆ ಇದ್ರೆ ಅದರಲ್ಲಿ ಒಂದೇ ಪರ್ಟಿಕ್ಯುಲರ್ ಕ್ಯಾಟಗರಿ ಇರ್ತದೆ. ಬಟ್ BNI ಅಲ್ಲಿ 100 ವಿಧದ ಬೇರೆ ಬೇರೆ ವಿಧ. ಈಗ ನಾನು HR ಅಲ್ಲಿ ಇದ್ರೆ, ಇನ್ನೊಬ್ರು ಮಹೇಶ್ ಕಾಮತ್ ಅವರು ಕಾಂಟ್ರಾಕ್ಟರ್ ಇದ್ದಾರೆ, ಇನ್ನೊಬ್ರು ಜ್ಯುವೆಲ್ರಿ ಇರ್ಬೋದು, ಎಜುಕೇಶನ್ ಬೇರೆ 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 ಸಂಸ್ಥೆಯವರು ಇರ್ತಾರೆ. ಅಂಡ್ BNI ಅಲ್ಲಿ ಒಂದು ಚಾಪ್ಟರ್ ಅಲ್ಲಿ ಇನ್ನೊಬ್ರು ಸೇಮ್ ಕಾಂಪಿಟೇಟರ್ ಇರುವುದಿಲ್ಲ. ಅದರಿಂದಾಗಿ ಒಳ್ಳೆ ರೀತಿಯಲ್ಲಿ 38 ವರ್ಷದಿಂದ ಇಡೀ ಪ್ರಪಂಚದಲ್ಲಿ 38 ವರ್ಷದಿಂದ ಇದು ರನ್ ಆಗ್ತಾ ಇದೆ. ಅಂಡ್ BNI ಮಂಗಳೂರಲ್ಲಿ ಈ ಒಂದು ಎಕ್ಸ್ಪೋಗೆ ಹೆಚ್ಚಿನ ಸಂಸ್ಥೆಯವರು ಬನ್ನಿ ಅಂತ ಹೇಳಿದ್ರೆ ಇದರಲ್ಲಿ ಬರುವಂತ ತುಂಬಾ ಮಂದಿ ಇದಕ್ಕೆ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನನ್ನ ಕಂಪನಿಯಲ್ಲಿ ನಾನೊಂದು 10 ನನ್ನ ಕಸ್ಟಮರ್ ಅನ್ನು ಕರೆದೆ. ಅದೇ ರೀತಿ ಮಂಗಳೂರಲ್ಲಿ 265 ಮಂದಿ ಮೆಂಬರ್ ಇದ್ದಾರೆ BNI ಮೆಂಬರ್, ಅವರು ಅದೇ ರೀತಿಯಲ್ಲಿ ಕರೀತಾರೆ. ಸೊ ಆವಾಗ ನಮಗೆ ಕಳೆದ 5 ವರ್ಷದಲ್ಲಿ 385 ಕೋಟಿ ಬಿಸ್ನೆಸ್ ಆಗಿದೆ ಮಂಗಳೂರಲ್ಲಿ. ಅಂದ್ರೆ BNI ಅಲ್ಲಿ ಪ್ರತಿಯೊಂದನ್ನು ನಾವು ಒಂದು ಆ್ಯಪ್ ಇದೆ, ಅದರಲ್ಲಿ ನಾವು ಕ್ಯಾಲ್ಕುಲೇಷನ್ ಎಲ್ಲ ಕರೆಕ್ಟ್ ಆಗಿರ್ತದೆ. ಇದರಿಂದಾಗಿ ಒಳ್ಳೆ ರೀತಿಯಲ್ಲಿ ರನ್ ಆಗ್ತಾ ಇದೆ. ಅದಕ್ಕಾಗಿ ನಾವು BNI ಈ ಒಂದು ಎಕ್ಸ್ಪೋಗೆ ಆದಷ್ಟು ಮಂದಿ
ಮಂಗಳೂರಿನವರು, ಉಡುಪಿ, ಹಾಗೆಯೇ ಕೇರಳ, ಪುತ್ತೂರು ಅಥವಾ ಸುಳ್ಯ, ಮಡಿಕೇರಿ ತನಕ ಜನ ಬರ್ತಾರೆ. ಎಲ್ಲರೂ ಬರಲಿ. ಅದೇ ರೀತಿಯಲ್ಲಿ ನೀವು ತುಂಬಾ ಮಂದಿಗೆ ಇದನ್ನು ಸ್ಪ್ರೆಡ್ ಮಾಡಿ, ಇದು ತುಂಬಾ ಮಂದಿಗೆ ಹೆಲ್ಪ್ ಆಗುತ್ತೆ. ಎಕ್ಸ್ಪೋದಲ್ಲಿ 120 ಇದರಲ್ಲಿ ಮೇಜರ್ ಬ್ರ್ಯಾಂಡ್ಸ್ ಇದ್ದಂತಹ ನಮ್ಮ ಮೆಂಬರ್ಸ್ನವರು ಇದ್ದಾರೆ, ಲೈಕ್ ಎಸ್ಎಲ್ ಶೇಟ್ನವರು. ಸೊ ದೇ ಆರ್ ಇನ್ ಟು ಬಿಸ್ನೆಸ್ ಇನ್ಸ್ ಮೋರ್ ದೆನ್ 75 years. ಸೊ ಅದಲ್ಲದೆ ಬೇರೆ ತುಂಬಾ ಬ್ರ್ಯಾಂಡೆಡ್ ಆದಂತಹ ಒಂದು ಎಂಟರ್ಪ್ರೈಸ್ನವರು ಇದ್ದಾರೆ ಇದರಲ್ಲಿ. ಮತ್ತೊಂದು ಎಂತ ಅಂದ್ರೆ ಇದರಲ್ಲಿ ಎಂಟ್ರಿ ಇಸ್ ಫ್ರೀ, ದರ್ ಇಸ್ ನೋ ಎಂಟ್ರಿ ಫೀ. ಯಾರು ಎಂಟ್ರಿ ಫೀ ಏನು ಕೊಡ್ಲಿಕ್ಕಿಲ್ಲ ಇದರಲ್ಲಿ, ಜಸ್ಟ್ ಓಪನ್ ಫಾರ್ ಆಲ್. ಸೊ ಎಲ್ಲರೂ ಇದಕ್ಕೆ ಬರ್ಬೋದು. ಮತ್ತು ಬಂದವರಿಗೆ ಎಲ್ಲರಿಗೂ ಒಂದು ಡೈರೆಕ್ಟರಿ ಸಿಗ್ತದೆ. ಈ ಡೈರೆಕ್ಟರಿಯಲ್ಲಿ ಆ ಸ್ಟಾಲ್ ಅಲ್ಲಿ ಯಾರೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ, ಯಾರೆಲ್ಲ ಸ್ಟಾಲ್ ಹಾಕಿದ್ದಾರೆ, ಅವರದೆಲ್ಲ ವಿಷಯ ಇದರಲ್ಲಿ ಇರ್ತದೆ. ಸೊ ಈ ಡೈರೆಕ್ಟರ್ ಕೊಂಡದವರು ಮತ್ತೆ ಅವರಿಗೆ ಅವರ ಉತ್ಪನ್ನದ ಬಗ್ಗೆ ಬೇಕಾದ್ರೆ ಅಥವಾ ಸರ್ವಿಸಸ್ ಬಗ್ಗೆ ಬೇಕಾದ್ರೆ ಅದನ್ನು ಉಪಯೋಗಿಸಿ ಅದನ್ನು ಅವರು ಕಾಲ್ ಮಾಡಿ ಅವರಿಗೆ ಬೇಕಾದ ಪ್ರಾಡಕ್ಟ್ಸ್ ತಗೊಳ್ಬಹುದು, ಸರ್ವಿಸಸ್ ಅನ್ನು ಕೂಡ ತಗೊಳ್ಬಹುದು. ಸೊ ಇದೊಂದು ಯುನೀಕ್ ಒಂದು ವಿಷಯ. ಸೊ ಎಲ್ಲ ವಿಸಿಟರ್ಸ್ ಅಟ್ ಫ್ರೀ ಆಫ್ ಕಾಸ್ಟ್ ಈ ಡೈರೆಕ್ಟರಿ. ಕ್ರೈಸ್ತ ಸಮಾಜ ಜನಕ್ಲೆಡ ಸೇವಾ ಮನಸ್ಸದಿ ಒಂದು ಪ್ರೀತಿಡು ತೂವೊಂದುಂಡು ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಪಂತೆರು. ವಿಟ್ಲ ಪೆರುವಾಯಿದ ಮುಚ್ಚಿರಪದ ಫಾತಿಮಾ ಮಾತೆ ಇಂಗ್ರೆಜಿಡ್ ಸಮುದಾಯ ಭವನ ಕಟ್ಟೆರೆ ಶಿಲಾನ್ಯಾಸ ನಡಪಾದು ಆರ್ಪಾತೇರಿಯರು. ಬಂಟ್ವಾಳ ತಾಲೂಕು ವಿಟ್ಲ ಪೆರುವಾಯಿ ಮುಚ್ಚಿರಪದ ಫಾತಿಮಾ ಮಾತೆನ ಎಗರ್ಚಿಡ್ ಐತರ ಸಮುದಾಯ ಭವನ ಕಟ್ಟೆರೆ ಶಿಲಾನ್ಯಾಸ ಕಾರ್ಯಕ್ರಮ ಅಟ್ಟನೆ ಮಲ್ತದಿತ್ತೆರು. ಪಾಲನಾ ಪರಿಷತ್ ಒತ್ತು ಗುರ್ಕಾರರು ಡೇಸ್ ನೊಂತೆರು ಎತ್ಕೊಂಡೆರು. ಪುತ್ತೂರದ ಶಾಸಕರು ಅಶೋಕ್ ಕುಮಾರ್ ರೈ ಶಿಲಾನ್ಯಾಸ ನಡಪಾದ ಪಾತಿರ್ದು ಜನಕ್ಲೆಡ ಸೇವಾ ಮನಸ್ಸದಿ ಒಂದು ಪ್ರೀತಿಡು ತೂಪು ನಕ್ಲು ಕ್ರೈಸ್ತ ಸಮಾಜ ಆದುಂಡು. ಗೃಹಲಕ್ಷ್ಮಿ ಯೋಜನೆಗಾದ ಜಿಲ್ಲೆಗೆ ಅಜ್ಪಕೋಟಿ ರೂಪಾಯಿ ಕೊಡ್ತುಂಡು. ಪೊಂಜೊಲೆಗೆ ಶಕ್ತಿ ದಿಂಜಿದ ಕುಟುಂಬನು ಗಟ್ಟಿಮುಟ್ಟು ಮಲ್ತೊಂದು ಉಂಡು ಪಂಡೆರು. ಕ್ರೈಸ್ತ ಅಕಾಡೆಮಿನ ಸರ್ಕಾರ ಮಲ್ಪುಂಡು ಇಂಗ್ರೇಜಿ ಕೈತಲ್ದ ಇಂಟರ್ಲಾಕ್ ಬೊಕ್ಕ ಸಮುದಾಯ ಭವನಗೂ ಹೆಚ್ಚಿಗೆ ಅನುದಾನ ಒದಗವನ ಕಾರ್ಯ ಸರಕಾರೊಡ್ದು ಮಲ್ಪುಂಡು ಅಶೋಕ್ ಕುಮಾರ್ ರೈ ಪಂಡೆರು. ಚಿಕ್ಕ ಚಿಕ್ಕ ಕೆಲಸಕ್ಕೆ ಅವರು ಬರುವವರು ಅಂತಾರಲ್ಲ, ಏನಾದರೂ ಅತೀವ ಅವರಿಗೆ ತೊಂದರೆ ಆದಾಗ ಮಾತ್ರ ನಮ್ಮ ಭಾಗಕ್ಕೆ ಬರ್ತಾರೆ. ಸರ್, ನಮಗೆ ಪುತ್ತೂರಿಗೂ ಇಲ್ಲಿಗೂ ಸುಮಾರು ಒಂದು 15 ಕಿಲೋಮೀಟ್ರ್ ದೂರನೂ ಇದೆ. ಇವರಿಗೆ ಬರಲಿಕ್ಕೂ ಇದೊಂದು ಕಾರ್ನರ್ ಬಾರ್ಡ್ರ್ ಇದು. ಆ ಕಡೆ ಹೋದರೆ ಇನ್ನು ಕೇರಳ. ಇಲ್ಲಿ ನಮ್ಮ ವಿಲ್ಫಿ ಅವರಿದ್ದಾರೆ, ಅವರು TV9 ಇರುವವರು. ನಾನು ನಿನ್ನೆ ಹೇಳಿದೆ ಅವರಿಗೆ, ನಮಗೆ ಕಂಬಳದ ಮೀಟಿಂಗ್ ಇದೆ ವಿಲ್ಫಿ ಅವರೇ, ನಾನು ಇವತ್ತು ಬರಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಾವು ಬ್ಯಾಂಗ್ಳೂರಿನಲ್ಲಿ ಒಂದು ಕಂಬಳ ಮಾಡುವ ಆಯೋಜನೆಯಲ್ಲಿ ಇದ್ದೀವಿ, ನನ್ನ ಕ್ಷಮೆ ಕೊಡಿ ಅಂತ. ಅದಕ್ಕೆ ಅವರು ಹೇಳಿದರು, ನಾನು ಕ್ಷಮೆ ಕೊಡ್ತೇನೆ, ಪೆರುವಾಯಿ ಜನ ಮಾತ್ರ ನಿಮಗೆ ಕ್ಷಮೆ ಕೊಡೋದಿಲ್ಲ, ನೀವು ಬರಲೇಬೇಕು, ಎಷ್ಟು ಗಂಟೆಗಾದರೂ ಬೆಳಿಗ್ಗೆ ಬೇಗ ಬರಬೇಕು ಅನ್ನೋ ವಿಚಾರ ಹೇಳಿದರು. ನನಗೂ ಬರಬೇಕು ಅಂತ ಇತ್ತು, ಆದರೆ ಅಲ್ಲಿಯೋ ಕಾರ್ಯಕ್ರಮವೂ ಅತಿ ಮುಖ್ಯವಾದ ಕಾರ್ಯಕ್ರಮ. ಅದಕ್ಕೆ ನಾನು ಇವರ ಹತ್ರ ಸ್ವಲ್ಪ ಬೇಗ ಕಾರ್ಯಕ್ರಮ ಮಾಡಿ ನಾನು ಬೇಗ ಬಂದು ಹೋಗ್ತೀನಿ ಅಂತ ಹೇಳುವ ವಿಚಾರವನ್ನು ಹಂಚಿಕೊಂಡಾಗ ಕಾರ್ಯಕ್ರಮವನ್ನು ಬೇಗ ಮಾಡಿದಿರಿ. ಇವತ್ತು ಕ್ರೈಸ್ತ ಸಮುದಾಯ ಅಂತ ಹೇಳಿದರೆ ಸೇವೆಗೆ ಮತ್ತು ಶಾಂತಿ ಪ್ರಿಯರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೆ. ದೊಡ್ಡ ದೊಡ್ಡ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಈಗ ನಡೀತಾ ಇದೆ, ದೊಡ್ಡ ದೊಡ್ಡ ಆಸ್ಪತ್ರೆಗಳು ನಡೀತಾ ಇದೆ, ಕೆಲವುಗಳ ಆಶ್ರಮಗಳಲ್ಲಿ ನಡೀತಾ ಇರ್ತದೆ. ಇದರದೆಲ್ಲ ಸೇವೆಯಲ್ಲಿ ನಾವು ನೋಡಿದರೆ ಈ ಕ್ರೈಸ್ತ ಸಮುದಾಯ ಅದರಲ್ಲಿ ತೊಡಗಿಸಿಕೊಂಡದನ್ನು ನಾನು ಕಾಣಿದ್ದೀನಿ. ಇವತ್ತಿನಲ್ಲ, ಭಾರಿ ಹಿಂದಿನೇ ಸೇವಾ ಮನೋಭಾವನೆ, ಜನರ ಮೇಲೆ ಪ್ರೀತಿ ತೋರಿಸುವಂಥ ಒಂದು ಧರ್ಮದವರಿದ್ದರೆ ಅದು ಕ್ರೈಸ್ತ ಸಮುದಾಯ. ಕುಡ್ಲದ ಪದವು ಕಾಲೇಜು ಪ್ರಿನ್ಸಿಪಾಲರು ಅರುಣ್ ವಿಲ್ಸನ್ ಲೋಬೋ ಆಶೀರ್ವಚನ ಕೊರಿಯರು. ಎಂಗ್ರೆಜಿದ ಅಗತ್ಯುಲೆಗ್ ಸರ್ಕಾರದ್ದು ಅನುದಾನಗೂ ಭಿನ್ನಾಯ್ತುನ್ನ ಓಲೆ ಕೊರಿಯರು. ಗವರ್ಮೆಂಟ್ ಕಡೆಯಿಂದ, ಸರ್ಕಾರದ ಕಡೆಯಿಂದ 50 ಲಕ್ಷ ಅನುದಾನ ನಮ್ಮ ಸಮುದಾಯ ಭವನಕ್ಕೆ ಸ್ಯಾಂಕ್ಷನ್ ಆಗಿದೆ. 25 ಲಕ್ಷ ಇವಾಗಲೇ ನಮ್ಮ ಅಕೌಂಟಿಗೆ ಬಿದ್ದಿದೆ. ಮುಂದಿನ ದಿವಸ ಕೆಲಸಗಳನ್ನು ನಾವು ಮುಂದುವರಿಸಿ ಹೋಗಬೇಕಾದ್ರೆ ಅದು 25 ಲಕ್ಷ ನಮಗೆ ಖಂಡಿತವಾಗಿ ಸಿಗುತ್ತೆ. ಈ ಅನುದಾನ ನಮಗೆ ನಿಮ್ಮ ಕಡೆಯಿಂದ, ಯಾವ ಕಡೆಯಿಂದ ಗೊತ್ತಿಲ್ಲ, ಸರ್ಕಾರದ ಕಡೆಯಿಂದ ಅಥವಾ ಶಾಸಕರ ನಿಧಿಯಿಂದ ಕಡೆಯಿಂದ, ಇದರ ಕಡೆಯಿಂದ ನಮಗೆ ಅದನ್ನು ಖಂಡಿತವಾಗಿ ನೀಡಬೇಕು ಎಂಬುದಾಗಿ, ಅದಕ್ಕೋಸ್ಕರ ನಾನು ಪ್ರಥಮವಾಗಿ ಇಲ್ಲಿ ಬಂದಿದ್ದೆ. ನೀವು ಹೋದ್ಮೇಲೆ ಅದು ಹೇಳಲಿಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೋಸ್ಕರ ನಾನು ನೀವು ಮಾತಾಡುವ ಮೊದಲೇ ಇಲ್ಲಿ ಬಂದಿದ್ದೇನೆ. ಒಂದು ಸಣ್ಣ ಮನವಿ ಕೂಡ ಈ ಸಂದರ್ಭದಲ್ಲಿ ನಮ್ಮ ಚರ್ಚಿನ ಪಾಲನಾ ಪರಿಷತ್ತು ಹಾಗೂ ಸದಸ್ಯರ ಕಡೆಯಿಂದ ಇದನ್ನು ನೀಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಫಾತಿಮಾ ಮಾತೆ ಇಂಗ್ರೇಜಿದ ಧರ್ಮಗುರು ಸೈಮನ್ ಡಿಸೋಜಾ ಗುರುಕಾರ್ಮೆ ವಹಿಸಿದ್ದಿತ್ತರು. ಕುಡ್ಲದ ದುಮ್ಮದ ಶಾಸಕರು ಜೆಆರ್ ಲೋಬೋ, ಪೆರುವಾಯಿ ಗ್ರಾಮ ಪಂಚಾಯತ್ ಗುರುಕಾರ್ದಿ ನಫೀಸಾ, ಮಾಣಿಲ ಗ್ರಾಮ ಪಂಚಾಯತ್ ಗುರುಕಾರ್ಯರು ಶ್ರೀಧರ ಬಾಲೆಕಲ್, ಅಳಿಕೆ ಗ್ರಾಮ ಪಂಚಾಯತ್ದ ಪದ್ಮನಾಭ ಪೂಜಾರಿ ಸಂಡ ಗೊತ್ತು ಕುಡ್ಲ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಒತ್ತು ಗುರುಕಾರ್ಯರು ನೆಲ್ಸನ್ ಪಾಲ್ದೆ ತೊಂಡರು.
ಪಾಲನಾ ಪರಿಷತ್ ಕಾರ್ಯಂತಿರು ವೈಲೆಟ್ ಕುವೆಲ್ಲೋ ಸುಲ್ಮೆ ಸಂದಾಯರು ದೀಕ್ಷಿತಾ ಡಿಸೋಜಾ ಕಾರ್ಯಕ್ರಮ ಸುಧಾರ್ತಿರು ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ನಿಲೆಟ್ 13ನೇ ವರ್ಷದ ಮಾಮಲ್ಲ ಉದ್ಯೋಗ ಮೇಳ ಆಳ್ವಾಸ್ ಪ್ರಗತಿ 2023 ಅಕ್ಟೋಬರ್ 6 ಬೊಕ್ಕ 7க்கு ಬೆದ್ರದ ವಿದ್ಯಾಗಿರಿ ಆಳ್ವಾಸ್ ಕಾಲೇಜ್ ನಡಪುಂಡು ಆ ಬಗೆಟ್ ಪ್ರಿನ್ಸಿಪಾಲ್ ಡಾಕ್ಟರ್ ಕೊರಿಯನ್ ಈ ಬಗೆಟ್ ಸುದ್ದಿಕೊಟ್ಟುಡು ಮಾಹಿತಿ ಕೊರಿಯರು ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ನಿಲೆಟ್ 13ನೇ ವರ್ಷದ ಮಾಮಲ್ಲ ಉದ್ಯೋಗ ಮೇಳ ಆಳ್ವಾಸ್ ಪ್ರಗತಿ 2023 ಅಕ್ಟೋಬರ್ 6 ಬೊಕ್ಕ 7க்கு ಬೆದ್ರದ ವಿದ್ಯಾಗಿರಿ ಆಳ್ವಾಸ್ ಕಾಲೇಜ್ ನಡಪುಡು ಆ ಬಗೆಟ್ ಪ್ರಿನ್ಸಿಪಾಲ್ ಡಾಕ್ಟರ್ ಕೊರಿಯನ್ ಈ ಬಗೆಟ್ ಸುದ್ದಿಕೊಟ್ಟುಡು ಮಾಹಿತಿ ಕೊರಿಯರು ಈ ವರ್ಷದ ಉದ್ಯೋಗ ಮೇಳಡು ಬಿಎಫ್ಎಸ್ಐ ಐಟಿ ಐಟೆಸ್ ಮ್ಯಾನುಫ್ಯಾಕ್ಚರಿಂಗ್ ಮಾರಾಟ ಚಿಲ್ಲರೆ ಬೇರ ಹಾಸ್ಪಿಟಾಲಿಟಿ ಟೆಲಿಕಮ್ಯುನಿಕೇಷನ್ ಆರೋಗ್ಯ ಮಾಧ್ಯಮ ನಿರ್ಮಾಣ ಬರವು ಎನ್ಜಿಒ ವಲಯದಲ್ಲಿನ ಕಂಪನಿಗಳು ಪಾಲ್ದೆತ್ತುನುವ ಬೇತೆ ಬೇತೆ ಪದವಿ ಸ್ನಾತಕೋತ್ತರ ಪದವಿ ಮೆಡಿಕಲ್ ಪ್ಯಾರಾಮೆಡಿಕಲ್ ಇಂಜಿನಿಯರಿಂಗ್ ಆರ್ಟ್ಸ್ ಕಾಮರ್ಸ್ ಮ್ಯಾನೇಜ್ಮೆಂಟ್ ಬೇಸಿಕ್ ಸೈನ್ಸ್ ನರ್ಸಿಂಗ್ ಐಟಿಐ ಡಿಪ್ಲೊಮಾ ಪಿಯುಸಿ ಅತ್ತಂಡ ಎಸ್ಎಸ್ಎಲ್ಸಿ ಬೊಕ್ಕ ಬಾಕಿ ಬಿರ್ಸೇರಿ ಬೇಲೆದ ಬಗೆಟ್ ಎದುರು ತೂವೊಂದು ಪುನಕ್ಲು ಪಾಲ್ದೆತ್ತುನಲಿ ರಡ್ಡು ಸಾರಡ್ದೆಚ್ಚ ಕಂಪನಿಗಳು ಪಾಲ್ದೆತ್ತುನುವಾದ ಡಾಕ್ಟರ್ ಕುರಿಯನ್ ಪಣ್ತೇರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಬೇಲೆ ಬೊಕ್ಕ ತರಬೇತಿ ವಿಭಾಗ ಮುಖ್ಯಸ್ಥರು ಸುಶಾಂತ್ ಅನಿಲ್ ಲೋಬೋ ಪತ್ರಿಕೋತ್ತಮ ಬೊಕ್ಕ ಸಂವಹನ ವಿಭಾಗದ ಮುಖ್ಯಸ್ಥರು ಪ್ರಸಾದ್ ಶೆಟ್ಟಿ ಸುದ್ದಿಕೂಟುಡಿದ್ದರು ಮುಖ್ಯವಾಗಿ ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಿಕ್ಷಣದಲ್ಲಿ ಬಹಳ ಪ್ರಗತಿ ಸಾಧಿಸ್ತಾ ಇರುವ ತುಂಬಾ ಶಿಕ್ಷಣ ಸಂಸ್ಥೆಗಳಿರುವಂತಹ ಜಿಲ್ಲೆ. ಆದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಉದ್ಯೋಗಕ್ಕೆ ಬಂದಾಗ ಶಿಕ್ಷಣದ ಬಹಳ ಮುಖ್ಯ ಉದ್ದೇಶ ಆಗಿರುವಂತಹ ಉದ್ಯೋಗಕ್ಕೆ ಬಂದಾಗ ಉದ್ಯೋಗಾರ್ಥಿಗಳು ಮುಖ್ಯವಾಗಿ ನಮ್ಮ ರೂರಲ್ ಏರಿಯಾಗಳಿದೆ ನಮ್ಮ ಗ್ರಾಮೀಣ ಪ್ರದೇಶಗಳಿಂದ ಬರುವಂತಹ ವಿದ್ಯಾರ್ಥಿನಿಯರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಇರುವುದು, ಅದಕ್ಕೆ ಸರಿಯಾದ ಒಂದು ಪ್ಲಾಟ್ಫಾರ್ಮ್ ಇಲ್ಲದೆ ಇರುವುದು, ಒಂದು ವೇದಿಕೆ ಇಲ್ಲದೆ ಇರುವುದು ಬಹಳ ಸಮಯದಿಂದ ನಮ್ಮೆಲ್ಲರ ಗಮನದಲ್ಲಿ ಇದೆ. ಆಳ್ವಾಸ್ ಪ್ರಗತಿಯ ಬಹಳ ಮಹತ್ವದ 2-3 ಅಂಶಗಳನ್ನು ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಪ್ರಯತ್ನಿಸ್ತೇನೆ. ಕಳೆದ 9 ಪ್ರಗತಿಯ ಒಂದು ಸಣ್ಣ ಅಂಕಿಅಂಶ ನಿಮ್ಮ ಮುಂದೆ ಇಡ್ತೇನೆ. ಕಳೆದ 9 ಪ್ರಗತಿಗಳಲ್ಲಿ 1861 ಕಂಪನಿಗಳು ಇಷ್ಟುವರೆಗೆ ಭಾಗವಹಿಸಿದೆ. ಈಗ ನಮ್ಮ ಮುಂದೆ ಇರುವಂತಹ ಬಹಳ ದೊಡ್ಡ ಸವಾಲು ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳನ್ನ ತಲುಪುವುದು ಹೇಗೆ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರವನ್ನು ಕೋರಲಿಕ್ಕೆ ನಾವು ಈ ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೇವೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಮುಖ್ಯವಾಗಿ ರೂರಲ್ ಏರಿಯಾದಲ್ಲಿರುವ ವಿದ್ಯಾರ್ಥಿಗಳಿಗೆ ಅವರು 6 ಮತ್ತು 7ರಂದು ಅಕ್ಟೋಬರ್ 6 ಮತ್ತು 7ರಂದು ನಡೆಯುವಂತಹ ಈ ಉದ್ಯೋಗ ಮೇಳಕ್ಕೆ ನೋಂದಾಯಿಸಿಕೊಳ್ಬೇಕು. ನಮ್ಮ ಉದ್ಯೋಗ ಮೇಳದ ಬಹಳ ಪ್ರಮುಖವಾದಂತಹ ಅಂಶ ಏನು ಅಂತ ಹೇಳಿದ್ರೆ ಅದು ಎಲ್ಲವೂ ನೋಂದಾಯಿಸಿಕೊಳ್ತದೆ. ಕಂಪನಿಗಳು ನೋಂದಾಯಿಸಿಕೊಳ್ತದೆ, ವಿದ್ಯಾರ್ಥಿಗಳು ನೋಂದಾಯಿಸಿಕೊಳ್ತಾರೆ. ಉದ್ಯೋಗ ಮೇಳಕ್ಕೆ ಬರುವ ಮೊದಲೇ ಅವರಿಗೆ ತರಬೇತಿಗಳನ್ನು ಕೊಡ್ತೇವೆ. ನಾವು ಅವರು ಇರುವ ಜಾಗಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಅವರನ್ನು ಒಟ್ಟು ಸೇರಿಸಿ ತರಬೇತಿ ಕೊಡ್ತೇವೆ. ಉದ್ಯೋಗ ಮೇಳಕ್ಕೆ ಬರುವ ಮೊದಲು ಅವರು ಯಾವೆಲ್ಲ ಉದ್ಯೋಗಕ್ಕೆ ಅರ್ಹರು ಅಂತ ಹೇಳುವ ಸಂಪೂರ್ಣ ಮಾಹಿತಿ ಅವರ ಕೈಯಲ್ಲಿ ಇರ್ತದೆ. ಅದು ಬುಕ್ಲೆಟ್ಗಳ ಮೂಲಕ ಇರ್ತದೆ, ಹಾಗೆಯೇ ನಮ್ಮ ಆನ್ಲೈನ್ ಅಲ್ಲಿ ಅವರಿಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ. ಹಾಗೆಯೇ ಕಂಪನಿಗಳಿಗೆ ಕೂಡ ಯಾವ ರೀತಿಯ ಉದ್ಯೋಗಾರ್ಥಿಗಳು ಬಂದಿದ್ದಾರೆ, ಅವರ ಸ್ಕಿಲ್ಸ್ ಏನು, ಅವರ ಎಬಿಲಿಟಿ ಏನು ಅಂತ ಹೇಳುವ ಸಂಪೂರ್ಣ ಮಾಹಿತಿ ಕಂಪನಿಗಳಿಗೂ ಸಿಗ್ತದೆ. ತುಳುನಾಡ ಕಲೆ ಸಂಸ್ಕೃತಿ ಲೋಕದೊರ್ಮೆಡ್ ಪುದರ ಪಡೆದಡು ನಮ್ಮ ಕಲೆ ಸಂಸ್ಕೃತಿದ ಒಟ್ಟುಗು ರಾಷ್ಟ್ರೀಯ ದೇಶ ಭಕ್ತಿಲ್ಲ ತೋಜಾವನ ಮಲ್ಲ ಮನಸ್ಸು ತುಳು ಜನಕ್ಲೆನವ ಆದುಂಡು ಇತ್ತೆ ಯುವ ವಾಹಿನಿ ಸಂಸ್ಥೆದ ಡೆನ್ನಾನ 2023 ಸಾಂಸ್ಕೃತಿಕ ಪಂಥದ ಬಗೆಟ್ ಒಂಜಿ ವರದಿ. ತುಳುನಾಡ ಕಲೆ ಸಂಸ್ಕೃತಿ ಲೋಕದೊರ್ಮೆಡ್ ಗುಮನ ಒಯ್ತುದುಂಡು ನಮ್ಮ ಆಚಾರ ಆಚರಣೆ ಭೂತಾರಾಧನೆ ನಾಗಾರಾಧನೆ ಯಕ್ಷಾರಾಧನೆ ಜನಪದ ನಲಿಕೆ ಪದಪಾರ್ಧನ ಇಂಚ ಅವ್ವೇತು ಸಾಂಸ್ಕೃತಿಕ ಕಲೆ ಜನಪದ ಸಾಹಿತ್ಯನು ನಮ್ಮ ಹಿರಿಯಕ್ಲೆಗ್ ಒರಿಪಾ ಒಂದು ಬತ್ತದು ಇತ್ತೆದ ಅಲ್ಮುಕು ಕೈಸೇರದಿರು ಇತ್ತೆ ತುಳುನಾಡ ಸಾಂಸ್ಕೃತಿಕ ಕಾರ್ಯಕ್ರಮಲಿನ ಒಟ್ಟುಗು ದೇಶದ ಬೇತೆ ಬೇತೆ ಕಲೆ ಸಂಸ್ಕೃತಿನ ಬೊಕ ರಾಷ್ಟ್ರೀಯತೆ ದೇಶ ಭಕ್ತಿಲ್ಲ ತೋಜಾವನ ಮಲ್ಲ ಮನಸ್ಸು ತುಳು ಜನಕ್ಲಿನವ ಆದುಂಡು. ವಿದ್ಯೆ ಉದ್ಯೋಗ ಸಂಪರ್ಕ ಪನ್ಪನ ಬರವು ಬೇಲೆ ಬೊಕ್ಕ ಒಂಜುಕುಂಜಿ ಪ್ರೋತ್ಸಾಹನ ಉದ್ದೇಶದಿ ಒಂದು 36 ವರ್ಷ ದುಂಬು ಕುಡ್ಲಡು ತಾಪನೈನ ಯುವ ವಾಹಿನಿ ಸಂಸ್ಥೆ ಕರಿನ 10-15 ವರ್ಷುಲಡಿದಿಂಚ ಡೆನ್ನಾನ ಸಾಂಸ್ಕೃತಿಕ ಪಂತನು ನಡಪ ಒಂದು ಬೈತಂಡು ಕುಡ್ಲಡು ಕೇಂದ್ರ ಸಮಿತಿ ಮಲ್ತೊಂದು ತುಳುನಾಡು ರಾಜ್ಯದ ಬೆಂಗಳೂರು ಸೇರಿದು ಬೇತೆ ಬೇತೆ ಕಡೆಟ್ 34 ಘಟಕೊಲೆನ ಕಟ್ಟದು ಸಮಾಜ ಸೇವೆ ಮಲ್ತೊಂದು ಬೈತಂಡು ಡೆನ್ನಾನ ಪಂತುಕು ಒಂಚುಂಚಿ ಘಟಕ ವರ್ಸಲ ಭಿನ್ನಾದಿಗೆ ವಹಿಸೊಂದು ಬೆಳ್ತಂಗಡಿದ ಕಾರ್ಯಕ್ರಮಟ್ಟು ಈ ಸಾಂಸ್ಕೃತಿಕ ಪಂತುಕು ಡೆನ್ನಾನ ಪನ್ಪುನ ಪುದರದಿದ್ದರು.
2023 ಸಾಲಡ್ ಯುವ ವಾಹಿನಿ ಕೇಂದ್ರ ಸಮಿತಿದ ಗುರುಕಾರ್ಯರು ರಾಜಶೇರಣ ಇಚ್ಚೆದಂಚ ಕೇಂದ್ರ ಸಮಿತಿಯೇ ಕುಡ್ಲದ ಪುರಭವನಟು ಡೆನ್ನಾನ ಅಂತರ್ಘಟಕ ಸಾಂಸ್ಕೃತಿಕ ಪಂತೋನು ನಡಪಾದ ಭಾರಿ ಗೌಚಿಡು ಮುಡ್ತು ಬತ್ತಂಡೆ ಯುವ ವಾಹಿನಿ ಸಂಸ್ಥೆದ ಬೇತೆ ಘಟಕಲು ಪಾಲ್ದೆತ್ತೊಂದು ಕಾರ್ಯಕ್ರಮವನ್ನು ಪೊರ್ಲು ಮಲ್ತು ಕೊಡ್ತೇರು. ಬೇನೆ ತಿಂದದು ನಮ್ಮನ ಈ ಭೂಮಿಗೆ ಘನತನ ಪೆದ್ಯಪ್ಪೆ ಬೊಕ್ಕ ಬರವು ಕಲ್ಪಾಯಿನ ಗುರುಕ್ಲೆನು ಏಪುಗಳ ಮರೆಪೆರವಲ್ಲೆಂದು ವಿದ್ವಾಂಸರು ಹಿರೇಮಗಳೂರು ಕಣ್ಣನ್ ಪಂತೆರು ಕಟೀಲ್ ದೇವಳ ಬರವು ಸಂಸ್ಥೆಲಿನ ಗುರುವಂದನಾಲೇಸಿಡು ಅರ್ಪಾತೆರಿಯರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಸಮೂಹ ಶಿಕ್ಷಣ ಸಂಸ್ಥೆಲಿನ ನಿಲೆಟ್ ಬರವು ಕಲ್ಪವನಕ್ಲಿಗೆ ಗುರುವಂದನೆ ಕಾರ್ಯಕ್ರಮ ನಡಪಾಯಿರು. ಕಟೀಲು ಹರಿನಾರಾಯಣದ ಆಸರಣ ಎತ್ಕೊಂಡೆರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಸರಣೆರು ಇತ್ತದು ವಿದ್ವಾಂಸರು ಹಿರೇಮಗಳೂರು ಕಣ್ಣನ್ ಬೊಕ್ಕ ಉಪನ್ಯಾಸಕಿ ನಾಗಶ್ರೀ ತ್ಯಾಗರಾಜ್ ಕಣ್ಣನ್ ಕಾರ್ಯಕ್ರಮ ಉದಿಪನ ಮಲ್ತೆರು. ಹಿರೇಮಗಳೂರು ಕಣ್ಣನ್ ಪಾತಿರ್ದು ಲೋಕಕ್ಕೂ ಬಲ್ಪು ತೋಚಾಯಿನ ದೇಶ ಭಾರತ ಆದುಂಡು ಬೇನೆ ತಿಂದದು ನಮ್ಮನ ಈ ಭೂಮಿಗ ಕನತನ ಪೆದ್ಯಪ್ಪೆ ಬೊಕ್ಕ ಕಲ್ಪಾಯಿ ಗುರುಕ್ಲಿನ ಏಪುಕ್ಲೋ ಮರೆಪೆರವಲ್ಲಿ ಪಿದಾಯಿ ದೇಶುಲೆಗು ಪೋದು ಅಪ್ಪೆಮ್ಮನ ಮರಪುನಕ್ಲೆಗ್ ಸಂಸ್ಕಾರ ಕೊರ್ಪುನಕ್ಲು ಏರೆಂದು ಕೆಂಡಿರು. ನಿಮ್ಮೆಲ್ಲರಿಗೂ ಕೊಟ್ಟು ಮಧ್ಯಪ್ರದೇಶ ಉತ್ತರ ಪ್ರದೇಶವನ್ನು ಸಂರಕ್ಷಿಸತಕ್ಕಂಥ ಇಂಥ ಶಾಲೆಯಲ್ಲಿ ಪಾಠ ಮಾಡುವ ನಿಮಗೆ ನಮ್ಮ ದೇಶದ ಬಗ್ಗೆ ಗುಣ ಇರಬೇಕು. ಯಾವತ್ತಾಗಿ ಅಂತ ಹೇಳಿದ್ರೆ ಮಾತು ಮುಗಿಸುವ ಮುಂಚೆ ಇಲ್ಲಿ ಪ್ರಸಾದ ಸ್ವೀಕಾರ ಮಾಡತಕ್ಕಂಥವರಿಗೆ ನೀವೆಲ್ಲಿ ಹೋದರೂ ಕೂಡ ಯಾ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಯಾ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ ಅಂದ್ರೆ ನೋ ಕ್ವಶನ್ ಆಫ್ ಬಿಲಾಂಗ್ಸ್ ಟು ಎನಿ ಕಂಟ್ರಿ ಬೈ ಬರ್ತ್ ಇಟ್ ಸೆಲ್ಫ್ ಆನ್ ಇಂಡಿಯನ್. ನಾವು ಹುಟ್ಟುತ್ತಲೇ ನಾವು ಭಾರತೀಯರು ಅಂತ ಹೇಳ್ತೀವಿ. ನಾವು ಬಿಲಾಂಗ್ಸ್ ಅಲ್ಲ, ಬೈ ಬರ್ತ್ ಇಟ್ ಸೆಲ್ಫ್ ವಿ ಆರ್ ಆಲ್ ಅನ್ ಇಂಡಿಯನ್ ಅಂತೀವಿ. ಬೇರೆಯವ್ರಿಗೆ ಹೇಳಕ್ಕಾಗಲ್ಲ. ಬಿಲಾಂಗ್ಸ್ ಟು ರಷ್ಯಾ, ಬಿಲಾಂಗ್ಸ್ ಟು ಹಾಲೆಂಡ್, ಬಿಲಾಂಗ್ಸ್ ಟು ಪೋಲೆಂಡ್ ಅಂತೆಲ್ಲ ಹೇಳ್ತಾರೆ. ನಾವು ಬೈ ಬರ್ತ್ ಇಟ್ ಸೆಲ್ಫ್ ವಿ ಆರ್ ಆಲ್ ಅನ್ ಇಂಡಿಯನ್ ಅಂತ. ಉಪನ್ಯಾಸಕಿ ನಾಗಶ್ರೀ ತ್ಯಾಗರಾಜ್ ಕಣ್ಣನ್ ಬೊಕ್ಕ ಹಿರೇಮಗಳೂರು ಕಣ್ಣನ್ ಬರೋ ಕಲ್ಪನಕ್ಲಿನ ಒಟ್ಟುಗು ಪಾತ್ರಕತೆ ನಡಪಾಯಿರು. ತಲೆಬಾಗು ಆ ಹಿರಿಯ ಮೇರು ಗುಣ ನಿನ್ನಗ ಆಶೀರ್ವಾದ ನಮ್ಮ ಮೇಲಿರುವಾಗ ಸೋಲೆಂಬುದೆಮಗುಂಟೆ ಬೇಗಂಗೆ ನಮಗಾಗಿ ತಿಳಿ ನೀರ. ಕಟೀಲು ಬರವು ಸಂಸ್ಥೆಲೆಡೆ ಸೇವೆ ಅಕೇರಿ ಆತನ ನಾಗೇಶ್ ರಾವ್, ಡಾ ಸುನೀತಾ, ಜಯರಾಮ್ ರೈ, ಸೋಮಪ್ಪ ಅಲಂಗಾರ್, ಸಾಯಿನಾಥ ಶೆಟ್ಟಿ, ಭಾಸ್ಕರ್ ಇಂಚ ಗುರುಕ್ಲೆಗ್ ಸಮ್ಮನದ ಮರ್ಯಾದೆ ಮಲ್ತೆರು. ಬರವು ಕಲ್ಪವನ ಮಾತಿರೆಗ್ಲ ಮರ್ಯಾದೆ ಸಂದಾಯಿತ ಮಲ್ತೆರು. ಬರವು ಕಲ್ಪವನ ಕ್ಲಿಕ್ ನಡಪಾಯಿನ ಪಂತುಡು ಗೆಂದನ ಕ್ಲಿಕ್ ಇನಾಮು ಪಟ್ಟಿಯರು. ಕಟೀಲು ಕ್ಷೇತ್ರದ ಆಡಳಿತ ಮಂಡಳಿ ಗುರುಕಾರ್ಯರು ಸನತ್ ಕುಮಾರ್ ಶೆಟ್ಟಿ, ಕಟೀಲು ವೆಂಕಟರಮಣ ಆಸರಣ್ಣ, ಕಮಲಾದೇವಿ ಪ್ರಸಾದ್ ಆಸರಣ್ಣ, ವಿಜಯ ಯುವ ಸಂಗಮದ ಗುರುಕಾರ್ಯರು ವಿನೋದ್ ಶೆಟ್ಟಿ, ಕಟೀಲು ಬರವು ಸಂಸ್ಕೃತಿಲೇನ ಮುಖ್ಯಸ್ಥರಾಯಿನ ಡಾ ಕೃಷ್ಣ, ಕುಸುಮಾವತಿ, ರಾಜಶೇಖರ್, ಚಂದ್ರಶೇಖರ್ ಭಟ್, ಸರೋಜಿನಿ, ಬೊಕ್ಕ ಲೋಕಯ್ಯ ಸಾಲ್ಯನ್, ಗ್ರೇಗರಿ ಸಿಕ್ಫೇರಾ, ಸಂತೋಷ್ ಉಡುಪ, ಭಾರತಿ ಶೆಟ್ಟಿ, ಶ್ರೀವತ್ಸ ಪಾಲ್ದೆತುಂಡೇರು. ಉಪನ್ಯಾಸಕರು ಪ್ರದೀಪ್ ಕಾರ್ಯಕ್ರಮ ಸುಧಾರ್ತಿರು. ಎಡಗೇನಿತ ತುಳು ಸುದ್ದಿಲ ಮುಗಿಂಡು ನನ್ನ ಲತ್ತ ಸುದ್ದಿಗಾದತು ಒಂದು ಪ್ಲೇ ನಮ್ಮ ಕುಡ್ಲ 24/7.